ತುಳಸಿ ಭೀತಿ ಮಶೇಷಂತೋ ಸ್ಮೃತಾ ಮತಿ ಮತೀವ ಶುಭಾಂತದಾಸಿ ದಾರಿದ್ರ್ಯ ದುಃಖ ಭಯಹಾರಣಿ ಕಾಪ್ತದನ್ಯ ಸರ್ವೋಪಕಾರ ಕರಣಾಯ ಸದಾರ್ಥ ಚಿತ್ತಾಹ ಅವನದು ಅಪ್ಪನ ಮೂಲ ಶ್ಲೋಕಡು ಬಂದ್ಕೊಂಡು ಅಂಡ ಇತ ಕಲ್ಜಿಗಡು ದಟ್ಟ ದಾರಿದ್ರ್ಯಲು ಮಾತ ಬರ್ಪಣಿ ಸಹಜ ಅವನಗ ಆ ದಟ್ಟ ದಾರಿದ್ರ್ಯಲ್ಲಿನ ಮಾತ ಬತ್ತಿ ಕೂಡ್ಲೆ ಅಯ್ಯೋ ದಾರಿದ್ರ್ಯಲು ಮಾತ ಬತ್ತನ್ನತ್ತ ಅವನದು ನಮ್ಮ ಚಿಂತೆ ಬಿಟ್ರೆ ಹೆಚ್ಚಿಗೆ ಅವನಗ ಅವಳು ಏನೇನು ನಮ್ಮ ಸ್ಮೃತಿ ಸ್ಮರಣಡು ಸ್ತುತಿ ಮಾಡ್ಕೊಡೋಕೆ ಅನ್ನಗ ದುರ್ಗೇ ಸ್ಮೃತಾಹ ಕಂಡ ಕಲವು ದುರ್ಗಾ ವಿನಾಯಕ ಗಣಪತಿನ್ಲ ದುರ್ಗೆನ್ಲ ನಮ್ಮ ಮನಪೂರ್ವಕವಾದ ಏತು ಸನ್ನಿಧಾನನ ಆರಾಧನೆ ಮಂತಂದು ಬರ್ಪನ ಅವನಗ ಆ ಸನ್ನಿಧಾನ ನಂಗೆ ಬೋಡಿತಿರಂತ ಆ ದಟ್ಟ ದಾರಿದ್ರ್ಯಲು ಮಾತ ಬರ್ತೀನಿ ಇತ್ತಿನ ಅಂದು ನಾನಲ್ಲ ಅದನ್ನು ಮಾತ ಪರಿಮಾರ್ಜನೆ ಬಂತದ್ದು ನಂಗೆ ಬೋಡಿತಿರಂಚಿತ್ರ ಶರಣಾಗತ ದೀನಾಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾಪ್ತಿ ಹರೇ ದೇವಿ ನಾರಾಯಣೀ ನಮೋಸ್ತೆ ಬಣ ತಪ್ಪದು ನಾರಾಯಣೀ ಬಣ ನಮ್ಮ ಶರಣಾಗತಿ ಅಪ್ನಿ ನಮಸ್ಕಾರ ಮಂತ್ನಿ ಅವೇ ರೀತಿ ಯಾಕಡೆ ಕೇಳ್ತದೆ ಪುಷ್ಪಾರ್ಚನೆ ಮನ್ಪಾಯ ಅವನಗ ಆ ಪುಷ್ಪಾರ್ಚನೆ ಆ ಅರ್ಚನಾ ಸ್ತೋತ್ರ ನಮಸ್ಕಾರ ಅಂದ್ರೆ ನಮ್ಮ ತಪ್ಪಗೆ ಏತ್ ಕಲ್ಜಿಗಡ್ ನಮ್ಮ ಯಥಾಶಕ್ತಿಯಾದ ಯಥಾಭಕ್ತಿಯಾದ ಮನ್ಪಡ ಸಾಧ್ಯ ಉಂಡ ಅವನ್ ನಮ್ಮ ಮಂತಿ ನಡೆಗ ಅವನಗ ಆರು ಸಂತೃಪ್ತರಾಗ್ತಿರ್ಗೆ ಈತ ಮೂಲ ತಾತ್ಪರ್ಯದೇನೆ ದಾನೇಕೆನ್ನಗ ನಮ್ಮ ವಿದ್ಯಪ್ಪೆ ಅಮ್ಮೇಲೆ ಅವನಗ ಅಕ್ಲೇನೆ ಅಕ್ಲಿನ ಪ್ರಾಯ ಕರಿ ನಡೆದ ಬೊಕ್ಕ ಅಕ್ಲಿ ನಮ್ಮ ನಿಂದನೆ ಮಂತ್ನಿ ಯಾವುದು ಅಕ್ಲಿನ ಸಸಾರ ಮಂತ್ನಿ ಯಾವುದು ಅವು ಮಾತ ನಮ್ಮ ಮಂತೊಂದು ಬಲ್ಲಿ ಬಣ್ಣದ ಶಾಸ್ತ್ರ ದಾಯಿಕೆನ್ನಗ ಅಕ್ಲನ ಆ ಬಂಜಿಡು ನಮ್ಮ ನಂಗೆ ಜನನಾತಂದು ಅವನಗ ಆರ್ನ ಬಂಜಿಡು ನಂಗೆ ಜನನಾಯಿ ಕೂಡಲೇ ಆರ್ನ ಋಣನ ನಂಗೆ ಸಂದಾಯ ಮನ್ಪಡ ಸಾಧ್ಯ ಉಂಡ ಆ ಏಳು ಜನ್ಮಗೆತ್ತಂದಲ್ಲ ಪ್ರತ್ಯಪ್ಪೆಮ್ಮನ ಋಣನು ನಂಗೆ ಸಂದಾಯ ಮನ್ಪಡ ಸಾಧ್ಯನೇ ಅವನಗ ಆ ಋಣನ ಎಂಚ ಸಂದಾಯ ಮನ್ಪುನೇಕೆ ಅನ್ನಗ ಅಕ್ಲನ ಕಾಲದ ಆ ಅವಧಿಲು ಮುಗಿಯೊಂದು ಬಂದಾಗ ಅಕ್ಲಿನ ಕೊರ್ನುಡು ನಮ್ಮ ಪಾತ್ಯ ಪಾವನಿ ಅವೇ ರೀತಿ ಆ ಕಾಲಕ್ಕೆ ದಾದ ಬೋಡು ಅವೇ ಜೋಕ್ಲಾಯನ್ನು ನಮ್ಮ ಶ್ರದ್ಧೆ ದಾರಕ್ಕಿಂದ ಪಾತ್ರರಂದು ವ್ಯವಹಾರಿಕವಾಯಿತು ನಮ್ಮ ಕರ್ತವ್ಯವನ್ನು ಮಾತ ಮಂತೊಂದು ಬರ್ತಾ ಅಂದಂಡ ಅವನಾಗ ಆ ಶರೀರಕ್ಕೆ ದಾನೆ ಹಾಕೊಂಡು ಮನಸ್ಸಿಗೆ ತೃಪ್ತಿ ಆಗಿ ಕೂಡಲೇ ಅವಳು ಆ ಶರೀರ ಪಕ್ಕ ದಾಲಕ್ಕೆ ನುಗ್ಗಿ ಈ 3 ಕಾಲ ಸ್ಥಿರವಾದ ಪೊರ್ಲುಡುಪ್ಪುಲಾಪಣದ ಆ ಶರೀರ ನಂಗೆ ಆಶೀರ್ವಾದ ಮಾಡ್ತದೆ ಅವನಾಗ ಐತ ಮಿಕ್ಕದ ನಂಗೆ ಆಶೀರ್ವಾದ ಬಕ್ಕೊಂಜಿ ಪಡ್ಚಿ ಅವನಾಗ ದೇವತಾ ಕಾರ್ಯಲಾವಡು ಹಿರಿಯಕ್ಕನ ಕಾರ್ಯಡಾವಡು ಅಂಡ ಪ್ರಾರಂಭದ ನಮ್ಮ ತೂಪುನಿ ದಾನಕ್ಕೆನ್ನಗ ಹಿರಿಯಕ್ಕನ ಕಾರ್ಯನೇ ಶುರುವಾದ ತೂಪುನಿ ದಾಯಕೆನ್ನಗ ಹಿರಿಯಕ್ಕನ ಕರ್ತವ್ಯ ನಮ್ಮ ಏತ್ ಶ್ರದ್ಧೆರ್ದಾರ ಏತ್ ಭಕ್ತಿರ್ದಾರ ಆಗ್ಲೇ ಗೋಡಿತಿನ ವ್ಯವಸ್ಥೆ ಅವೇ ರೀತಿ ಇರೋಂಜಿ ಅವಳೊಂಜಿ ವ್ಯವಸ್ಥೆಯನ್ನು ಪ್ರಾರಂಭ ಅಂತಿದ್ದಾರೆ ಪ್ರಾಯದಕ್ಲೆ ಮಾತ ಆ ವ್ಯವಸ್ಥೆ ಅವನಾಗ ಐಟ್ಲ ಮಲ್ಲ ಪುಣ್ಯದ ಸೇವೆ ದಾನಕ್ಕೆನ್ನಗ ನಮ್ಮ ಸಮಾಜಕ್ಕೆ ತೂವರೆಗೋಸ್ಕರವಾದ ನಮ್ಮ ಮನ್ಪರ ಬಲ್ಲಿಗೆ ಶುರು ನಮ್ಮ ಇಲ್ಲದುಲೈ ನಮ್ಮ ಸರಿ ಮಂತಂದು ಐಟ್ವಕ್ಕ ಸಮಾಜಕ್ಕೆ ಎದ್ದಾದಿನ ಹೊರಡು ಅವನಾಗ ಆ ಕ್ಷೇತ್ರಡ್ಲಾತೆ ಈ ಕ್ಷೇತ್ರಡ್ಲಾತೆ ಮೂಲತಃ ಉಪ್ಪುನಿ ತಾತ್ಪರ್ಯ ದಾನಕ್ಕೆನ್ನಗ ಅಪ್ಪೇವೆ ಅವನಾಗ ಅದೇನೆ ನಮ್ಮ ಇನ್ನೇ ಕ್ಷಮಾ ಸಮುದ್ರಿ ಐನೆ ನಮ್ಮ ಶರಣಾಗತಿ ಅದು ಕರಿನಂಚಿತ ಮಾತ ಕರ್ತವ್ಯಲೇನು ಆ ಎಂಚ ತನ್ನ ಉಡಲ್ಗೆ ಸಂತೋಷದಾರ ಸ್ವೀಕಾರ ಅಂತಂದ್ರೆ ನನ್ನ ಮಿತ್ತಿಗೆ ಈ ಕಾರ್ಯಕ್ಷೇತ್ರದ ದಾದ ಆವುಡು ಪಣದ ನಮ್ಮ ಸಂಕಲ್ಪದಿ ಒಂದು ದುಂಪು ಒಬ್ಬನ ಅವನಗ ಹಿರಿಯಕ್ಕನ ಆಶೀರ್ವಾದದಾರ ನಮ್ಮ ನಂಬಿನ ಚಿತ್ರ ಆ ಸತ್ಯರುನ ಆಶೀರ್ವಾದದಾರ ಅಂಚನೆ ಸೀಮೆದ ಅದಿರಾಣಿ ಅಂಚನೆ ಆ ಉಲ್ಲಾಜಪ್ಪನ ನಮ್ಮ ಪ್ರಾರ್ಥನೆ ಅಂತಂದು ದುಂಪು ಈ ನಡೆಗೆ ಪ್ರಪಂಚನ ಬಾವಂಜಿ ಹೇಳ್ತಿತ್ತಂದಲ್ಲ ಮಾತ ತಟ್ಟುಪಾರ ಕೊರ್ದು ಅಕ್ಕನ ಪೂರ್ಣಾನು ಕಡ್ದಾರ ಏನು ನನ್ನ ಕೈಪಾಡಿನಂಚಿನ ಕಾರ್ಯಕ್ಷೇತ್ರಲು ಈ ಕಾರ್ಯಕ್ಷೇತ್ರ ಓಡಿತಿರಂಚಿನ ಯಶಸ್ಸು ಕೀರ್ತಿ ಮಂಗಳ ಸರ್ವ ರಕ್ಷಣೆ ಕೊರಲೇ ಬಂದು ಸನ್ನಿಧಾನ ಪಾಠಿಸೋದು ಹೂ ಪಾಠ ನಮ ಮಹಾದೇವಿ ನಮೋ ದೇವಿ ಮಹಾದೇವಿ ಶಿವಾಯ ನಮಃ ನಮ ಪ್ರಕೃತಿ ಭದ್ರಾಯ ನಿಯತಾ ಪ್ರಣತಾ ಸ್ಥಾನ್ ಚಂಡಿಕಾ ದುರ್ಗಾ ಪರಮೇಶ್ವರಿ ಪಾದಾರವಿಂದ ಗೋವಿಂದಾನಿ ಗೋವಿಂದ
शिवे सर्वार्थसाधिके शरण्ये त्र्यंबके गौरी नारायणी नमोस्ते श्री महादुर्गायै नमः पर्वदाय मे सर्वं विष्णुमिदं जगद्रभो राजा विषामयम् कनकलक्ष्मी पूर्णशयनं गजं कवर्णाप्तं दन्तलकर्मयुग्मं परमेशन्नोमि सर्वार्थसिद्धिः ऐं महालक्ष्मी ಜೀವನ ಎಂಚ ನಡೆದು ಬೇರ್ಲ ನೀರ್ಲ ಸಂಯೋಗ ನಮ್ಮ ಜೀವನ ನಡೆದೊಂದು ಅಂತ ಹಿರಿಯ ಪಾಠ ದಾಯಿಗೆ ಈ ಪಾಠ ಮಾತು ಇದ್ದ ನಮ್ಮ ಮಾತು ಎತ್ತೊಂದು ಬರ್ಪ ಕೆನ್ನಾಗ ತಂಗಿ ಬೇರೊಂಜಿ ಧಾರ್ಮಿಕವಾದ ಚಿತ್ರ ವಿಚಾರ ತುಂಬ ಅದ ಅವನಿಗೆ ಐದು ಸಹಜವಾದ ನೂತನ್ಮ ವಿಘ್ನలు ಬರ್ಪಡಿ ಸಹಜ ಅವನಿಗೆ ಅವನ ಮಾತು ಆ ವಿಚಾರಕ್ಕೆ ನಮ್ಮ ತುಂಬುವನಗ ಆ ಬರೀ ಆಯ್ಕೆ ದಾತ ಆಯ್ಕೆ ಅಂಚೆ ಆಯ್ಕೆ ಇಂಚೆ ಮತ್ತು ಪಂಪುನಕ್ಲೆ ಅಂತಂದೆ ಕಾರು ವೈಪುನಕ್ಲೆ ಅಂತಂದೆ ಏರ್ಲ ನಮ್ಮನ್ನು ಸರಿಯಾಗಿ ಚಿತ್ರಂತಾಗಿದೆ ತುಂಬುಲ ಒಂದು ಮಾರ್ಗದರ್ಶನ ಕೊಡ್ತೀನಿ ಮಾರ್ಗದರ್ಶನ ಏರ್ಕೊಂಡು ಬೇರೆ ಅನ್ನಗ ಪರಮಾತ್ಮ ಮಾತ್ರ ವಾಂಡ್ಲ ವಿಚಾರ ಒಂದು ಮಾರ್ಗದರ್ಶನ ಕೊಡ್ತೀರಿ ಈ ರೀತಿ ಈ ಬೇರೆ ತಮಿಳದ ತೀರ್ಥ ದೂರ್ಲಕ್ಕ ನಮ್ಮ ಇಡೀ ಈ ಸಂಸ್ಥೆ ಅಂಜನೆ ನಮ್ಮ ಮನಪುಣ ಕಾರ್ಯಕ್ಷೇತ್ರ ಬರ್ಪಣ ವಾವಂಜಿ ಹೇಗಿತ್ತನಲ್ಲ ಆ ಪಡಿಕೆಯಲ್ಲಿ ಮಾತ ಹೇಗಿತ್ತನಲ್ಲ ಬೇರೆದ ಒಂದು ತೀರ್ಥ ಹೋಗಿಲ್ಲ ಅಂತ ಹೆಟ್ಟೆಪ್ಪುದ ಅಮೃತ ಏನನ್ನು ಮಾತ ನಮ್ಮ ಸಂಸ್ಥೆಗೆ ಒದಸಾದ ತನ್ಮುಖಾಂತರವಾಗಿ ಮಕ್ಕಳ ಒದಸಾದ ಸೂರ್ಯಚಂದ್ರ ದಿಕ್ಕಿನ ದಿನ ಹಿರಿಯಪ್ಪನ ಆಶೀರ್ವಾದ ದರ್ದಾರ ಅಪ್ಪನ ಆಶೀರ್ವಾದ ದರ್ದಾರ ನಮ್ಮ ಈ ಕಠಿಣ ಸಂಸ್ಥೆ ಬೆಳೆಯೊಂದು ವರ್ತನೆಗೆ ಯೋಗ್ಲು ಸದ್ಬುದ್ಧಿ ಸತ್ಪ್ರೇರಣೆ ನೀಡಿದಾಗ ಕಲ್ತದ್ದು ಸಮಾಜದ ಉತ್ತಮ ಸತ್ಪ್ರಜೆಯಾದ ಬೆಳಗೊಂದು ಭಕ್ತರಿಗೆ ಅನುಪ್ರಜ್ಞಾ ಕೀರ್ತಿ ಸಂಘಗಳನ್ನು ತನ್ಮುಖಾಂತರವಾದ ಮಹಾದಾಯಿ ಅನುಗ್ರಹವಂತ ಪರಡುವುದು ಫ್ರಂಟ್ ಕೈ ಆ ಅಮೃತಲು ಈ ಸ್ಥಳಕಾಯಾದ ಆ ದೇವತಾ ಈ ಸಂಸ್ಥೆ ಸೂರ್ಯಚಂದ್ರ ದಿನ ಬೆಳಗೊಂದು ತೀರ್ಥ ಮುಂದು ಬೇರೆ ಅವಳು ಹಂಚಿರ್ತದೆ ಉತ್ತರ ಮನದಾದಕ್ಕೆ ಅನ್ನೋದು ಅವರಿಗೆ ಏನು ಇಟ್ಟುಕೊಂಡಿದ್ದೀರಾ ಆ ಸಂಕಲ್ಪವಾಗಿ ಕೆಲವು ನೆರವೇರಿ ಬರಬೇಕು ಅಂತೇಳಿ ಮಹಾದಾಯದ ಪ್ರಾರ್ಥನೆ ಮಾಡಿದ್ದೀರಾ ಸರ್ಕಾರವಾಗಿರ್ತಕ್ಕಂಥ ಯಾವುದೇ ವಿಘ್ನಗಳು ಏನಿದ್ರು ಎಲ್ಲವನ್ನು ಮಹಾದಾಯ ಪರಿಹಾರ ಮಾಡಿಕೊಟ್ಟು ಆದಷ್ಟು ಶೀಘ್ರದಲ್ಲಿ ಶ್ರಾವಣ ಮಾಸದಲ್ಲಿ ಎಲ್ಲ ಶುಭ ಸುದ್ದಿಗಳನ್ನು ಕಿವಿಗೆ ಕೊಡಬೇಕು ಈ ರೀತಿ ಸಂಕಲ್ಪಿಸಿದಂಥ ಎಲ್ಲ ಕಾಲದಲ್ಲಿ ಅವಳ ಪೂರ್ಣ ಶ್ರೀರಕ್ಷೆಯಿಂದ ಮೇಲೆಗೆ ಉತ್ತರೋತ್ತರ ಶ್ರೇಯಸ್ಸು ಮಂಗಳವನ್ನು ಕೊಡುವಂಥೇಳಿ ಆ ಸರ್ವಮಂಗಳ
ಮಸ್ತು ಅರಣ್ಯ ನಿಯೋಗ ಕಟೆಲ್ಲ ಅಪ್ಪನ ಆಶೀರ್ವಾದ ಇನ್ನ ಪಾದಸ್ಪರ್ಶ ಯಾಕಂದ್ರೆ ಆಫೀಸ್ 25 ವರ್ಷದ ಕೊಟ್ಟರೆ ಒಂದು ಎಕ್ಸ್ಟೆನ್ಷನ್ ಆಫೀಸರ್ ಆದರೆ ಇಂಜಿನಿಯರಿಂಗ್ ಮತ್ತು ಹೆಲ್ಕೇರ್ ಮತ್ತು ಅಂದರೆ ರಂಚ ವಾಟರ್ನ ದಿವ್ಯ ಸ್ಥಳ ಅವರು ಸಮಾಜ ಎಂಟು ಮಂದಿ ಸೇವೆಯ ಮುಖಾಂತರ ಅನಾವರಣ ನನ್ನ ಮುಖಾಂತರ ಅದಕ್ಕಾಗಿ ಎಂ ಪಿ ಅವಳಿದ್ದಾರೆ ಅವಶ್ಯಕ ಕೂಡ ಅನ್ಕೊಂಡಿದ್ದೆ ನೆಕ್ಸ್ಟ್ ಎಂ ಪಿ ಬಗ್ಗೆ ಎಂ ಪಿ ಅವಳಿಗೆ चेहरा छेड़े चेहरा छेड़े महेश ಅಂದರೆ ಗೆಸ್ಟ್ನಾಗ ಕೂಡ ಬೇರೆ ಬೇರೆ ಕಾರ್ಯಕ್ರಮ ನಡೀತಾರೆ ಮುಂಚೆ ನಾವು ಆಯ್ತು ಈ ಧಾರ್ಮಿಕ ಕ್ಷೇತ್ರ ಕೇಂದ್ರ ಬಪ್ಪನ ಮಾಧ್ಯಮ ಅದಾರೆ ಬಪ್ಪನ ಕ್ರೀಡಾ ಕ್ಷೇತ್ರ ಹಾಗಾದ್ರೆ ಸರ್ ಬರ್ತಾರೆ ಮಾತಾಡೋದು 1 ಗಂಟೆ ಡಿ ಸಿ ಪೂರ ಮೀಟಿಂಗ್ ಇದೆ ಎಮ್ ಎಲ್ ಎಗೆ ಬರ್ತಾರೆ 12 ಬತ್ತಿ ಬಕ್ಕ ಇಡೀ ಬಕ್ಕ ಮಾಧ್ಯಮ ಜಗತ್ತಿಗೆ ಏನಾಗಲ್ಲ ಒಂದು ಗಂಟೆ ಅಕ್ಕತ್ತ ಗಂಟೆ ಅಂಚಿಗಳು ಅಂತ ಆಳನ್ನ ಜನವಣಿಕೆ ಬಂದು ಗುಂಪೋಪನಕ್ಕ ಆ ಪ್ರಕಾರವಾದ ನಿಂಕಡವನ್ನು ಓಡಿಸಿದಂತಿದ್ದ ವ್ಯವಸ್ಥೆಯನ್ನು ಮುಂದಕ್ಕೆ ಏನಕ ಅವಳ ಅನುಗ್ರಹ ಆತ್ಮ ಆಯ್ತಾರ ನಿಂಕಳು ಬರೋಡು ಇಂಚಿನ ಸರ್ವಮಂಗಳನ್ನ ಕಾರಣ ಹೇಳಿದೆ ಯಾವುದೋ ಒಂದು ಎಡ್ಡೆ ರೀತಿಯ ಯೋಜನೆ ನಿಜಂತ ದುಂಬಾರ ಅಂತ ಹೇಳ್ಯಾರ ನನಗ ನೈಕ ಓಡಿತಾನೆ ಚಿತ್ರ ಪೂರ್ಣ ಬೆರೆಸಾಯ ಸಿಕ್ಕೊಡೋ ಒಂದು ಉದ್ದೇಶ ನಿಜಂತು ನಿಮ್ಮ ಅಂತ ಅಂತ ಕರ್ತವ್ಯ ಅಂತಾರೆ ಜ್ಯೋತಿ ಬೆಳಗೋದು ಬೆಳಗಿಸೋ ನಡೆಗೆ ಮೇಲಿದೆ ಈ ಸ್ಥಳಟ ಯಾವ್ದನ್ನೇ ಒಂಜಿ 20 ಲೀಟರ್ ಮಾಂತ ಪರಿಹಾರ ಅక్కడ ಹೆಣ್ಣನ ಕರ್ತವ್ಯ ಮಾಂತ ರೋಡ್ ಕೈಕೋದ 10 ಜನಕ್ಕೆ ಈ ಸಂಸ್ಥೆ ಇರ್ತಾರ तस्मै गणाधिपतये नमः परायणे सर्वस्याभ्यहरे देवी नारायणी नमोस्तुते शरण्ये त्र्यम्बके गौरी नारायणी नमोस्तुते
ಸ್ಟಡಿ ಮಾಡ್ತಾ ಇದ್ದಾರೆ. ತುಂಬ ಬಡತನದಲ್ಲಿ ಇರುವಂಥ ಹುಡುಗಿ. ಅದೇ ಸರ್ ನೋದಕ್ಕೆ ಹಾಂ ನೋದಕ್ಕೆ ಇದು ತುಂಬ ಇರ್ತಾರೆ ಇದು ಈ ವಿಷಯ ಮಾಧ್ಯಮದ ಅದೇ Venga todo yo. ಆಮೇಲೆ ಆಗಲಿ. ಕಟೀಲ್ ದೇವರಿಗೆ ವಿಶೇಷವಾಗಿ ನಮಸ್ಕರಿಸ್ತಾ ಇಲ್ಲಿ ಆಸೀನರಾಗಿರತಕ್ಕಂತಹ ದೈಜಿವಳ್ಳಿನ ಅತ್ಯಂತ ಪ್ರಮುಖರಾದ ನಮ್ಮ ವಾಲ್ಟರ್ ಅವರ ಉಪಸ್ಥಿತಿಯನ್ನು ಹಾಗೂ ಎಲ್ಲ ಮಹನೀಯರನ್ನೆಲ್ಲ ಕರೆದಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಪ್ರಾರಂಭದಲ್ಲಿ ನಾನು ಇಲ್ಲಿ ಬರುವಾಗ ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಮಾತಾಡಲಿಕ್ಕೆ ತುಂಬ ವಿಷಯ ಉಂಟು ಇಲ್ಲಿ. ಯಾಕಂದರೆ ಅವರ ಫರ್ಮ್ ನೇಮೇ ಭಾಳ ಚಂದ, ದಾಸ್ ಪ್ರಮೋಷನ್ಸ್ ಅಂತ. ದಾಸ ಎಂಬ ಶಬ್ದ ಅದು ಪುರಾಣದಿಂದ ಬಂದ ಶಬ್ದ ಅದು. ಯಾಕಂದರೆ ಅದು ಪ್ರಾರಂಭವಾಗಿ ಹನುಮಂತ ದೇವರು ರಾಮನ ದಾಸನಾಗಿ ಕಾಣಿಸಿಕೊಂಡಂದು ರಾವಣನೆದುರಲ್ಲಿ ಅಂತ. ಅಲ್ಲಿ ರಾವಣ ಹೇಳಿದ, ನೀನು ಯಾರು ಅಂತ ಹೇಳ್ಬೋದಿತ್ತು. ನಾನು ವಾಯುವಿನ ಮಗ ಅಂಥವ ಇಂಥವ ಅಂತೆಲ್ಲ ಹೇಳ್ಬೋದಿತ್ತು. ಆದರೆ ಯಾವುದನ್ನು ಹೇಳದೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ, ರಾಮನ ದಾಸ, ಕೋಸಲೇಂದ್ರನಾದಂತಹ ರಾಮನ ದಾಸ ನಾನು ಅಂತ ಅಲ್ಲಿಂದ ಪ್ರಾರಂಭ ಆಗಿದೆ ದಾಸ ಪರಂಪರೆ. ಆಮೇಲೆ ಅದನ್ನು ಮುಂದೆ ಕೀರ್ತನಕಾರರೆಲ್ಲ ದಾಸ ಅಂತ ಹೇಳ್ತಾ ಕನಕದಾಸರು ಹೇಳಿದರು, ದಾಸರ ಮನೆಯ ದಾಸಾನುದಾಸನಯ್ಯ ಅಂತ. ಎಲ್ಲ ಯಾರು ಭಗವಂತನ ದಾಸರೋ ಅವರ ದಾಸರ ದಾಸ ನಾನು ಅಂತ. ಆ ರೀತಿಯಾಗಿ ನಾವು ಕೈಂಕರ್ಯವನ್ನು ಮುಂದುವರಿಸಿದರೆ ಸಮಾಜ ಉದ್ಧಾರವೇ. ಎಲ್ಲರ ದಾಸರು ನಾವು ಎಂಬಂಥ ಭಾವನೆಯಿಂದ ಸಮಾಜಮುಖಿಯಾಗಿ ನಮ್ಮನ್ನು ದೇವರ ದಾಸನೊಂದಿಗೆ ನಮ್ಮ ಸಮಾಜಮುಖಿಯಾಗಿ ತೆರೆದುಕೊಂಡರೆ ಲೋಕ ಉದ್ಧಾರವೇ. ಹಾಗಾಗಿ ಅವರು ಇಟ್ಟಂಥ ಹೆಸರು ಅತ್ಯಂತ ಉತ್ತಮವಾದದ್ದು, ದಾಸ್ ಪ್ರಮೋಷನ್ಸ್ ಅಂತ. ಅವರ ಉದ್ಯೋಗ ಅದರಲ್ಲಿರತಕ್ಕಂಥ ಇದು ಹಾಗೆ ನರ್ಸಿಂಗ್ ಮಾಡಬೇಕಿದ್ರೆ ದಾಸತ್ವ ಬೇಕೆ. ನಾವು ದೊಡ್ಡವರು ಅಂತ ಹೇಳಿದ್ರೆ ನಮ್ಮ ಇನ್ನೊಬ್ಬರ ನಮ್ಮ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಇದರಲ್ಲಿ ಕೂಡ ಬೇರೆ ಮತಗಳಲ್ಲಿ ಕೂಡ ಏಸು ದಾಸ್ ಅಂತ ಹೇಳೋದಲ್ಲ, ಏಸು ದಾಸ್ ಅಂತ, ದಾಸ್ ಎಂಬಂತ ಅವರು ಬಿಡಲಿಲ್ಲ. ಹಾಗಾಗಿ ದೇವರ ದಾಸ ಅಂತ ಹೇಳೋದರಿಂದ ಪ್ರಾರಂಭಿಸಿ ಮನುಷ್ಯರ ಸಮಾಜದ ದಾಸನಾದರೆ ಅದೊಂದು ದೊಡ್ಡದಾದಂತಹ ಒಂದು ಸಾಧನೆ. ಅದನ್ನೊಂದು 25 ವರ್ಷ ನಡೆಸಿದ್ದಾರೆ ಅಂತ ಹೇಳಿದರೆ ಅದು ಸಣ್ಣ ಇದಲ್ಲ, ದೊಡ್ಡ ಸಾಧನೆ. ಅಂತಹ ಒಂದು ಇದನ್ನು ಪುನಃ ಅದನ್ನು ವಿಸ್ತರಣೆ ಮಾಡಿ ಆ ಮೂಲಕವಾಗಿ ಮತ್ತೆ ಸಮಾಜಮುಖಿಯಾದಂತಹ, ಆದರೆ ನಮ್ಮ ಉದ್ಧಾರಕ್ಕೂ ಒಟ್ಟಿಗೆ ಸಮಾಜದ ಉದ್ಧಾರವಾಗಬೇಕು. ಆ ದೈವಿ ಭಾವವು ಹಾಗೆ ಆ ರೀತಿಯಾದಂತಹ ಒಂದು ಸೇವೆ
ನಮ್ಮ ಅವರ ಹೆಸರು ನೋಡಿ ಅನಿಲದಾಸ ಅಂತ. ಅನಿಲ ಮತ್ತು ಅನಲ ಎರಡಕ್ಕೂ ಬಹಳ ಸಂಬಂಧ. ಅನಲ ಅಂದರೆ ಬೆಂಕಿ, ಅನಿಲ ಅಂದರೆ ಗಾಳಿ. ಗಾಳಿ ಇಲ್ಲದೆ ಬೆಂಕಿ ಇಲ್ಲ, ಬೆಂಕಿ ಇಲ್ಲದಿದ್ದರೆ ಈ ಲೋಕ ಇಲ್ಲ. ಅದನ್ನು ತುಳುವಿನಲ್ಲಿ ನೋಡಿ ಬಹಳ ಅದನ್ನು ಹೇಳ್ತಾರೆ ದಂಬುಲ ದೆಂಬುಲ ಅಂತ. ದೆಂಬು ಅಂದರೆ ಅದು ಇದರದ್ದು ಅನಿಲ, ಇದರದ್ದು ಯಾವುದು ನಮ್ಮ ಬೆಂಕಿಯ ಇದು ದ್ಯೋತಕ, ಅದು ತೇಜಸ್ಸಿನ ದ್ಯೋತಕ. ದಂಬು ಅಂದರೆ ಗಾಳಿ. ಎರಡು ದಂಬು ದೆಂಬು ಅನಲ ಅನಿಲ ಅಂತ. ಹಾಗೆ ಅನಿಲರ ದಾಸ. ಅನಿಲ ಅಂದರೆ ಪ್ರಾಣದೇವರ ದಾಸ ಅಂತ. ಅನಿಲ ಅಂದರೆ ಅದು ವಾಯುದೇವರ ದಾಸ ಅಂತ. ಹಾಗಾಗಿ ಎಲ್ಲರಿಗೂ ಪ್ರಾಣವನ್ನು ಕೊಡತಕ್ಕಂತಹ ಅನಿಲ ಅವನ ದಾಸ ಅಂತಂದರೆ ಲೋಕದಲ್ಲಿ ಯಾರಿಗೂ ತೊಂದರೆ ಆಗದಾಗಿ ನೋಡಿಕೊಳ್ಬೋದು ಅಂತ. ಅಂತಹ ಒಂದು ವೈಶಿಷ್ಟ್ಯ ಅವರು ಕಟೀಲ್ ದೇವರ ಪರಮ ಆರಾಧಕರು. ಅವರಿಗೆ ಎಲ್ಲ ಆ ಕಟೀಲ್ ದೇವರು ಎಲ್ಲ ರೀತಿಯಲ್ಲಿ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯಸ್ಸು ಕೊಟ್ಟು ಇನ್ನೂ ಇದು ಮುಂದುವರಿದ 50 ವರ್ಷ ಸಾಧಿಸುವಂತಹ ಯೋಗ್ಯತೆ ನಮ್ಮ ಅನಿಲ್ ದಾಸರಿಗೆ ಬರಲಿ. ಅದಕ್ಕೆ ಭಾಗವಹಿಸುವ ಯೋಗ ನಮಗೆ ಬರಲಿ. ದೇವರೊಳದು ಮಾಡಿ ಅನುಗ್ರಹ ಮಾಡಿ ಕಳಿಸ್ತೀವಿ. ಕಣ್ಣನವರೊಂದಿಗೆ ಒಂದು ಜೊತೆಯಾಗುವುದೇ ನನ್ನ ಪಾಲಿಗೆ ಒಂದು ದೊಡ್ಡ ಸೌಭಾಗ್ಯ ಅಂತ ಅನಿಸ್ತೇನೆ. ಯಾಕೆಂದರೆ ಕಟೀಲಿಗೆ ನಾನು ಅನ್ಯ ಧರ್ಮದವನಾದರೂ ಕೂಡ ಆಗಾಗ ಭೇಟಿ ನೀಡ್ತೇನೆ ನನ್ನ ಕಟೀಲಿ ಕ್ಷೇತ್ರಕ್ಕೆ. ಮತ್ತು ಬಹಳ ಒಂದು ದೊಡ್ಡ ಸೌಭಾಗ್ಯ, ಅದು ನಿಮಗೆ ಯಾರಿಗೂ ಸಿಗ್ಲಿಕ್ಕಿಲ್ಲ. ಎಲ್ಲ 6 ಸಹೋದರರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡ ಸೌಭಾಗ್ಯ ನನಗೆ ಸಿಕ್ಕಿದೆ ಮುಂಬೈಯಲ್ಲಿ, ಅದು ಕೂಡ ಕಳೆದ ವರ್ಷ. ಸೊ ಎಲ್ಲ ಹಸರನ್ನರು ನಮಗೆ ಬಹಳ ಆತ್ಮೀಯರು. ಸೊ ಅವರೊಂದಿಗೆ ಇವತ್ತು ವೇದಿಕೆ ಹಂಚಿಕೊಳ್ಳುವುದು, ಅವರೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಅದು ದೊಡ್ಡ ಆಶೀರ್ವಾದ ಅಂತ ನಾನು ಬಯಸ್ತೇನೆ. ಮತ್ತು ಕಂಗ್ರ್ಯಾಚುಲೇಷನ್ ಸರ್ ಅನಿಲ್ ದಾಸ್ ಅವರು. ಬಹಳ ಖುಷಿಯಾದ ವಿಚಾರ ಇರ್ತೇನೆ ನಾನು ಒಳಗೆ ಬಂದಾಗ. ನಾನು ಈ ಬಿಲ್ಡಿಂಗಲ್ಲಿ ದೈಜಿ ವರ್ಲ್ಡ್ 8 ವರ್ಷ ಇದ್ದವರು, ಫಸ್ಟ್ ಫ್ಲೋರಲ್ಲಿ. ನಮ್ಮ ಶುರುವಿನ ದಿನಗಳಲ್ಲಿ ನಾವು ಇಲ್ಲಿಯೇ ಬೆಳೆದದ್ದು. ಆವಾಗ ಇಲ್ಲಿ ಇವರು ಕುಬೇರ ಸ್ಥಾನದಲ್ಲಿದ್ದರು, ಈಗಲೂ ಕುಬೇರ ಸ್ಥಾನದಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ, ಮುಂದೆ ಕೂಡ ಇರಬೇಕು. ಸೊ ಬಹಳ ಖುಷಿಯಾದ ವಿಚಾರ ಅಂದರೆ ನೋಡಿ, ನಾವು ಯಾವುದೇ ಒಂದು ಕಟ್ಟಡ ಬಿಲ್ಡಿಂಗ್ ಇರಲಿ, ಒಂದು ಆಫೀಸ್ ಇರಲಿ, ಒಳಗೆ ಬರುವಾಗ ಶೃಂಗಾರ ಮಾಡೋದು ಯಾವುದಂದರೆ ರಿಸೆಪ್ಷನ್ಗೆ, ಬಾಸ್ನ ಆಫೀಸಿಗೆ, ಅಲ್ಲಿ ಇಲ್ಲಿ. ಆದರೆ ಇಲ್ಲಿ ದೇವರ ಸ್ಥಾನಕ್ಕೆ ಒಂದು ನೀಡಿದಂತಹ ಒಂದು ಏನು ಆ ಸ್ಥಾನ ಇದೆ ಅಲ್ವಾ, ಎಲ್ಲದಕ್ಕಿಂತಲೂ ಹೆಚ್ಚಿನ ಮಹತ್ವ ಅದಕ್ಕೆ ನೀಡಿದ್ದಾರೆ. ಎಲ್ಲರೂ ಅದಕ್ಕೆ ನೀಡುವುದಿಲ್ಲ. ಅದರಲ್ಲಿ ಗೊತ್ತಾಗ್ತದೆ ಅವರು ಎಷ್ಟು ಒಂದು ದೈವ ಭಕ್ತರು ಮತ್ತು ದೇವಭಕ್ತರು, ಹಾಗೇನೆ ದೇವರಲ್ಲಿ ಎಷ್ಟು ನಂಬಿಕೆ ಇರುವವರು ಅಂತ. ನಾರ್ಮಲಿ ಎಲ್ಲಿ ಹೋದರೂ ಕೂಡ ಒಂದು ಸೈಡಲ್ಲಿ ಇರ್ತದೆ, ಒಂದು ಆಫೀಸಲ್ಲಿ, ಮನೆಯಲ್ಲಿ ನಾನು ಮಾತಾಡ್ತೀನಿ. ಹೌದು, ನೀವು ಇಲ್ಲಿ ಬರುವಾಗ ಮೇಯ್ನ್ ಪ್ಲೇಸೇ ಅದು ಮಾಡಿದ್ದೀರಿ. ಸೆಕೆಂಡ್, ನಿಮ್ಮ ತಂದೆ ತಾಯಿಯವರನ್ನು ಕರ್ಕೊಂಡು ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಮತ್ತು ದಾಸ್ ಪ್ರಮೋಷನ್ಸ್, ಈ ನರ್ಸಿಂಗ್ ಸೇವೆ ಹಸರಣ್ಣವರು ಹೇಳಿದರು. ಒಂದು ವಿಷಯ ಬಹಳ ನಾವು ನಮಗೆಲ್ಲರಿಗೂ ಗೊತ್ತಿದ್ದದ್ದು, ಈ ಒಂದು ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, AI ಯುಗದಲ್ಲಿ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ತೇವೋ ಎಲ್ಲವೂ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಆಗುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಎಷ್ಟೋ ಜನರ ಕೆಲಸಗಳನ್ನು ಒಬ್ಬರಿಬ್ಬರು ಮಾಡುವ ಕೆಲಸ ಬಂದಿದೆ. ಆದರೆ ಒಂದು ಜಾಬ್ ಅದು ಯಾವುದಿದ್ರೆ, ಯಾವ AI-ಗೂ ಯಾವ ತಂತ್ರಜ್ಞಾನಕ್ಕೂ ಬಗ್ಗದ ಜಾಬ್ ಇದ್ದರೆ ಅದು ಹೋಮ್ ನರ್ಸಿಂಗ್ ಸೇವೆ. ಯಾಕೆಂದರೆ ಹ್ಯೂಮನ್ ಟಚ್ ಬೇಕಿದ್ದರೆ ಮನುಷ್ಯನಿಗೆ ಆ ನರ್ಸಿಂಗ್, ಆ ಪ್ರೀತಿ, ಆ ಸೇವೆ ಅದು ಆಗಲೇಬೇಕು. ಅದಕ್ಕೆ ಯಾವ ಯಂತ್ರವೂ ಆಗುವುದಿಲ್ಲ, ಅದಕ್ಕೆ ಪ್ರೀತಿ ಆಗಬೇಕು. ಅಂತಹ ಸೇವೆಯನ್ನು ಇವರು ಚೂಸ್ ಮಾಡಿದ್ದಾರೆ. ನಿಮ್ಮದು ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ನಿಮ್ಮ ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ, ಅದರ ಮುಖಾಂತರ ಕೂಡ ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತೀರಿ. 25 ಇಯರ್ಸ್ ಆಯ್ತಂದ್ರೆ ನನಗೆ ಯೋಚಿಸ್ಲಿಕ್ಕೆ, ನಂಬಲಿಕ್ಕೆ ಕಷ್ಟ ಆಗ್ತದೆ. ನೀವು ಈಗ 30 ಆಗಿದ್ದೀರಿ. ಇವರು 5 ವರ್ಷ ಇರುವಾಗ ಸ್ಟಾರ್ಟ್ ಮಾಡಿದ್ದೆ ಇದು. 3 ಮಕ್ಕಳಿದ್ದೆ. ನನ್ನ ಖುಷಿ, ನನಗೂ ಕೂಡ 50+ ಆಯ್ತಾ, ನನಗೂ ಕೂಡ ಆಗಿದೆ 50+. ನಂದು ಕೂಡ ದೈಜಿ ವರ್ಲ್ಡ್ ಸಂಸ್ಥೆ ಈ ವರ್ಷ ದೈಜಿ ವರ್ಲ್ಡ್ ಕೂಡ 25 ವರ್ಷ ಪೂರೈಸಿದೆ. ನಿಮ್ಮ ಸಂಸ್ಥೆ ಕೂಡ ಖುಷಿ ಆಯಿತು. ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಈ ಸೇವೆ ಇನ್ನೂ ಕೂಡ ಮುಂದೆ ಹೋಗಲಿ. ಕಟೀಲಮ್ಮನ ಆಶೀರ್ವಾದ, ಹಸರಣ್ಣನವರ ಆಶೀರ್ವಾದ, ಎಲ್ಲರ ಆಶೀರ್ವಾದ ನಿಮ್ಮಲ್ಲಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದು ಶುಭ ನೋಡಿಕೊಳ್ಳಿ. ನಮ್ಮ ಈ ಆತ್ಮೀಯರು ಸಾಧಾರಣ 20 ವರ್ಷದ ಸ್ನೇಹಿತರು. ಇವರ ಒಂದು ಆಕ್ಟಿವಿಟೀಸು, ಸೋಷಿಯಲ್ ಸರ್ವಿಸು ನೋಡುವಾಗ ಇಷ್ಟು ಸಣ್ಣ ವಯಸ್ಸಿಗೆ ದೊಡ್ಡ ಸಾಧನೆ ಇರ್ಬೋದು. ವಯಸ್ಸಿಗೆ ಮೀರಿದಂಥ ಸಾಧನೆ. ಇದನ್ನು ಸಾಧನೆ ಯಾರು ಮಾಡಿದ್ರು ಅದನ್ನು ಕೆಲವರು ಗುರುತಿಸ್ತಾರೆ, ಇನ್ನೂ ಹೆಚ್ಚಿನ ಮಾಡಿದ್ರೆ ಗುರುತಿಸಬೇಕು.
ಹಾಗೆ ಇದು ಇವರ ಒಂದು ಸೇವೆ ಇನ್ನೂ ಹೆಚ್ಚು ಜನರಿಗೆ ಅದು ಹರಡಿ ಎಲ್ಲರೂ ಅದನ್ನು ಪ್ರಯೋಜನ ಪಡ್ಕೊಳ್ಳುವಂತಾಗಬೇಕು. ಮಾತ್ರವಲ್ಲ, ಇವರ ಬೆಳವಣಿಗೆ ಯಾವ ಮಟ್ಟಕ್ಕೆ ಆಗಬೇಕಂದ್ರೆ, ಈಗ ಈ ಬಿಲ್ಡಿಂಗಲ್ಲಿ ಏನು ಮಾಡಿದ್ದಾರೆ, ಈ ಬಿಲ್ಡಿಂಗ್ ಒಂದು ದಿನ ನಮ್ಮ ಫಾದರ್ಸ್ ಮನಸ್ಸು ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿದೆ, ಬೆಳಿಬೇಕಂದ್ರೆ ಒಂದು ಆಸೆ, ಒಂದು ಹಾರೈಕೆ, ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕನ್ನೋದು ನಾನು ಬಿಲ್ಡಿಂಗ್ ದೊಡ್ಡದಾದ್ರೆ ರೋಡ್ ಎಲ್ಲ ಇರ್ಲಿಕ್ಕಿಲ್ಲ ಮತ್ತೆ ದೊಡ್ಡದೆಲ್ಲ ಸಾಧನೆ ನಗರ ಸಹಾಯಕ ನಗರ ಯೋಜನೆ ದೊಡ್ಡ ಆಫೀಸರ್ ಇದ್ದ, ಉತ್ತಮ ಕಲಾವಿದ, ಉತ್ತಮ ಗಾಯಕ, ಈಗ ರಾಜ್ಯ ಮಟ್ಟದಲ್ಲಿ ಎಲ್ಲ ಒಂದು ಪ್ರೈಡ್ ಆಫ್ ಇಂಡಿಯಾ ಅವಾರ್ಡ್ ಅಂತವರೆಲ್ಲ ನಮ್ಮ ಒಂದು ಫ್ರೆಂಡ್. ಅದೇ ರೀತಿ ಮಾಬಲ್ ಪಟೇಲ್ ರಾಜ್ಕುಮಾರ್ ಕಿರಣ್ ಅಶ್ವರ್ ಅವರಿದ್ದಾರೆ, ಎಲ್ಲ ನಮ್ಮ ಸ್ನೇಹಿತರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ, ಅಭಿನಂದನೆಗಳು. ಒಂದು ನಿಮಿಷ ಗಣೇಶ ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಬೆಳೆದು ಬಂದು 23 ವರ್ಷದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಚೇರಿ ಈಗಾಗಲೇ 23 ವರ್ಷದಲ್ಲಿ ಸ್ವಂತ ಕಟ್ಟಡದಲ್ಲಿ ಸ್ವಂತವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈಗ ನವೀಕೃತವಾಗಿ ಸ್ವಲ್ಪ ದೊಡ್ಡ ಮಟ್ಟದ ಸಂಸ್ಥೆಯಾಗಿ ಬೆಳೆದು ಬಂದು ಈಗ ದೊಡ್ಡ ಮಟ್ಟಕ್ಕೆ ಸ್ಥಳದ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ತುಂಬ ಖುಷಿ ಆಗ್ತದೆ. ಅದು ಕೂಡ ಇವತ್ತು ನಮ್ಮ ಸಂಸ್ಥೆ 23 ವರ್ಷ ಕಳೆದು 24 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ವಂತ ಕಟ್ಟಡದಲ್ಲಿ ಇನ್ನೂ ದೊಡ್ಡ ಮಟ್ಟದ ನವೀಕೃತವಾಗಿ ಸಂಸ್ಥೆಗೆ ನಾವು ಬಂದ ಕಾರಣ ಎಲ್ಲರೂ ಕೂಡ ನಮ್ಮ ಹಿತೈಷಿಗಳು, ಸಂಸ್ಥೆಯ ಅಭಿಮಾನಿಗಳು, ಅದೇ ರೀತಿ ನಮ್ಮ ಹಿರಿಯರು ಬಂದಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ಪ್ರಸಾದರವರು ಇವತ್ತು ನಮ್ಮ ಕಚೇರಿಗೆ ಬಂದು ದೇವಿಯ ಒಂದು ಪ್ರತಿಬಿಂಬ, ಬೆಳ್ಳಿಯ ಪ್ರತಿಬಿಂಬವನ್ನು ಅನಾವರಣ ಮಾಡಿ ಇವತ್ತು ಮುಖ್ಯವಾಗಿ ನಮ್ಮ ಸಂಸದರು ಬರಬೇಕಿತ್ತು. ಅವರು ತುರ್ತಾಗಿ ಬೆಂಗಳೂರಿಗಾದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ವಾಲ್ಟರ್ ನಂದರಿಕೆ ಅವರು ಅವರ ಇವತ್ತಿನ ಒಂದು ನಮ್ಮ ನಾಮಫಲಕವನ್ನು ಅನಾವರಣಗೊಳಿಸಿದ್ದಾರೆ. ಅದೇ ರೀತಿ ಕಟೀಲಿನ ಪ್ರಸಾದರವರು ದೀಪ ಬೆಳಗಿಸಿ ಇವತ್ತು ಆಶೀರ್ವಚನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ನಮ್ಮ ಕನ್ನಡ ನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ರೀಡಾ ಪ್ರತಿಭೆ ಮಮತಾ ಅವರು ಅಂತಾರಾಷ್ಟ್ರೀಯ ಮಟ್ಟದ ಧನಲಕ್ಷ್ಮಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುವಾಗಿ ಅವರು ಕಬಡ್ಡಿಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಸ್ಥೆ ಸೇವಾ ಚಟುವಟಿಕೆಯಲ್ಲಿ ಬೆಳೆದು ಬಂದು ಅದೇ ರೀತಿ ಎಷ್ಟೋ ಕ್ರೀಡಾ ಸ್ಫೂರ್ತಿಗಳಿಗೆ ಅದೇ ರೀತಿ ಸಾಮಾಜಿಕ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗುರುತಿಸಿದ ಸಂಸ್ಥೆ ಆಗಿದ್ದ ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಅಂಗಸಂಸ್ಥೆಯಾದ ದಾಸ್ ಪ್ರಮೋಷನ್ಸ್ನ ಮುಖಾಂತರ ಇವತ್ತು ನಮ್ಮ ಈ ಒಂದು ನವೀಕೃತ ಕಟ್ಟಡದ ಉದ್ಘಾಟನೆ ಸಂದರ್ಭದಲ್ಲಿ
ಧನಲಕ್ಷ್ಮಿ ಅವಳಿಗೆ ಕೂಡ ನಾವು ಒಂದು ಸನ್ಮಾನವನ್ನು ಮಾಡಿ ಮಾದರಿಯಾಗಿ ಅವಳು ಇನ್ನೂ ಕೂಡ ಉನ್ನತ ಮಟ್ಟದ ಸ್ಫೂರ್ತಿಯಾಗಿ ಕ್ರೀಡಾ ಸಾಧನೆ ಮಾಡಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ, ಕಬಡ್ಡಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಇನ್ನೂ ಹಲವಾರು ಸಾಧನೆಗಳು ಮಾಡಲಿ ಅಂತೇಳಿ ನಾವು ನಮ್ಮ ಸಂಸ್ಥೆ ಪರವಾಗಿ ಹಾರೈಸ್ತೀವಿ. ಅದೇ ರೀತಿ ಹೆಚ್ಚಿನ ಹಿರಿಯವರು ಬರ್ತಾರೆ. ಈಗಾಗಲೇ ನಮ್ಮ ಆರೋಗ್ಯ ಸಚಿವರಾದ UT ಖಾದರ್ ಅವರು ಇವತ್ತು ವಿಶೇಷವಾದ DCಯ ಒಂದು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಕೂಡ ಎಲ್ಲರೂ ಇದ್ದಾರೆ. ಈಗಾಗಲೇ 12:30 ಗಂಟೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದರು. ಅವರಿಂದ ಇವತ್ತು ನಮ್ಮ ಸಂಸ್ಥೆ ಇವತ್ತು ಉದ್ಘಾಟನೆ ಆಗ್ತದೆ. ಅದೇ ರೀತಿ ಕೇಂದ್ರ ಕಚೇರಿ ಉದ್ಘಾಟನೆ ಅವರ ಒಂದು ದಿವಸದಲ್ಲಿ ಆಗ್ತದೆ. ಅದೇ ರೀತಿ ಎಲ್ಲ ಶಾಸಕರು, ನಾನು ಈಗಾಗಲೇ ವೇದವಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು, ಅದೇ ರೀತಿ ಹರೀಶ್ ಪುಂಜ ಅವರು ಬರ್ತಾ ಇದ್ದಾರೆ. ಅವರೆಲ್ಲರೂ ಬಂದು ನಮ್ಮ ಈ ಸಂಸ್ಥೆಗೆ ಶುಭಾಶಿಸಿ ಈಗಾಗಲೇ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ಇವತ್ತು ನಮ್ಮ ಸಂಸ್ಥೆಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿರ್ಬೋದು, ಹಿರಿಯರಿರ್ಬೋದು, ಬೇರೆ ಬೇರೆ ನನ್ನ ಹಿತೈಷಿ ವರ್ಗದವರು, ನಮ್ಮ ಸಂಸ್ಥೆಯ ಎಲ್ಲ ಕಚೇರಿಗಳ ಮ್ಯಾನೇಜರ್ಗಳು, ಸಿಬ್ಬಂದಿಗಳು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಗಣಹೋಮ, ಮಧ್ಯಾಹ್ನ ಮಹಾಲಕ್ಷ್ಮಿ ಪೂಜೆ ಆಗಿ ಈಗಾಗಲೇ ನಮ್ಮ ಸಂಸ್ಥೆ ಪೂಜಾ ವಿಧಿವಿಧಾನಗಳು ಮುಗಿಸಿ ಇವತ್ತು ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸೇವಾ ಸಂಸ್ಥೆ ಕರ್ನಾಟಕದಾದ್ಯಂತ 11 ಬ್ರಾಂಚ್ಗಳ ಮುಖಾಂತರ ಸೇವಾ ಚಟುವಟಿಕೆಯಲ್ಲಿ ನಿರಂತರವಾಗಿ ಮನೆ, ಆಸ್ಪತ್ರೆ, ಓಲ್ಡೇಜ್ ಹೋಮ್ ಎಲ್ಲ ಕಡೆ ಇರುವಂಥ ಒಂದು ಶುಶ್ರೂಷೆಗೆ ಅಗತ್ಯ ಇರುವಂಥ ಎಲ್ಲ ಒಂದು ಸುಸಜ್ಜಿತವಾದ ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟು ಸೇವಾ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಮ್ಮ ಸಂಸ್ಥೆಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೀವಿ. ಅದೇ ರೀತಿ ನಮ್ಮ ಅಂಗಸಂಸ್ಥೆಯಾದ ಸುಗ್ಗಿ ಪ್ರೈವೇಟ್ ಲಿಮಿಟೆಡ್ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಓಲ್ಡೇಜ್ ಹೆಲ್ತ್ ಕೇರ್ ಎಲ್ಲ ಇವತ್ತು ನಮ್ಮ ಪ್ರಮುಖರು ಸಿಬ್ಬಂದಿಗಳೆಲ್ಲ ಬಂದು ನಮಗೆ ಶುಭಾಶಿಸಿದ್ದಾರೆ. ಅದೇ ರೀತಿ ಗಣ್ಯ ಮಿತ್ರರು ಈ ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು ಎಲ್ಲ ಹಿರಿಯರ ಪ್ರೀತಿಪೂರ್ವಕವಾಗಿ ಈ ಒಂದು ನವೀಕೃತ ಕಚೇರಿ ಉದ್ಘಾಟನೆ ಎಲ್ಲ ಪಾಲ್ಗೊಂಡಿದ್ದಾರೆ. ತುಂಬ ಸಂತೋಷವಾಗ್ತಿದೆ. ಈ ಸಾಧನೆಗೆ ನಿಮ್ಮೆಲ್ಲರ ಸ್ಫೂರ್ತಿಯ ಕಾರಣ, ನಿಮ್ಮೆಲ್ಲರ ಪ್ರೋತ್ಸಾಹ ಕಾರಣ. ಅದೇ ರೀತಿ ಮುಖ್ಯವಾಗಿ ಮಾಧ್ಯಮದವರನ್ನು ನಾನು ಯಾವಾಗಲೂ ನೆನಪು ಮಾಡ್ತಿದ್ದೇನೆ. ಯಾಕಂದರೆ ಒಂದು ಸೇವಾ ಕ್ಷೇತ್ರ ಯಾವುದೇ ಕ್ಷೇತ್ರ ಇರ್ಬೋದು, ಅದನ್ನು ಗುರುತು ಮಾಡುವಲ್ಲಿ ಮಾಧ್ಯಮದವರ ವಿಶೇಷ ಪಾತ್ರ ಇರ್ತದೆ. ಅದರಲ್ಲಿ ದಾಸ್ ಪ್ರಮೋಷನ್ಸ್, ದಾಸ್ ಚಾರಿಟೇಬಲ್ ಸೇವೆ, ಸುಗ್ಗಿ ಚಿಟ್ಸ್ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿರಂತರವಾಗಿ ಮಾಧ್ಯಮದವರ ಸ್ನೇಹ, ಜವಾಬ್ದಾರಿ, ಅವರ ಪ್ರೋತ್ಸಾಹದಿಂದ ನಾನು ಈ ಮಟ್ಟದಲ್ಲಿ ಇವತ್ತಿದ್ದೇನೆ ಅಂತ ಹೇಳೋಕ್ಕೆ ನನಗೆ ತುಂಬ ಹರ್ಷವಾಗ್ತದೆ, ಸಂತೋಷ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ಎಲ್ಲ ಕಾರಣಕರ್ತರಾದ ಹಿರಿಯ ಪತ್ರಕರ್ತರಿಗೆ, ಹಿರಿಯ ನಮ್ಮ ದೃಶ್ಯ ಮಾಧ್ಯಮದವರಿಗೆ, ಅದೇ ರೀತಿ ಎಲ್ಲ ಮಾಧ್ಯಮ ಬಂಧು ಪತ್ರಕರ್ತರಿಗೆ ನಾನು ಇನ್ನೊಮ್ಮೆ ನನ್ನ ಸಂಸ್ಥೆ ಪರವಾಗಿ ಅಭಿನಂದನೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸ್ತೀನಿ. ಶುಭ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾಧಕರ ಕುದ್ರೋಳಿ ಗಣೇಶ್. ಬಹಳ ಸಂತಸದ ದಿನ ಇವತ್ತು. ನನ್ನ ಬಹಳ ಆತ್ಮೀಯ ಮಿತ್ರ ಹೋಮ್ ನರ್ಸಿಂಗ್ ಕೇರ್ ಅನ್ನುವಂಥ ವಿಶೇಷವಾದ ಸೇವೆಯ ನೂತನ ಕಚೇರಿ. ಈಗಾಗಲೇ ಕಚೇರಿ ಇದ್ದದನ್ನು ಅವರು ಈಗಿನ ಟ್ರೆಂಡ್ ಪ್ರಕಾರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗಾಗಲೇ ನಾನು ಒಳಗಡೆ ಬಂದಾಗ ನೋಡಿದ್ದೇನೆ. ದಿಸ್ ಈಸ್ ಅಪ್ ಟು ಡೇಟ್ ಆಫೀಸ್. ನನಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ, ನರ್ಸಿಂಗ್ ಕೇರ್ ಅನ್ನುವಂಥದ್ದು ಈಗಿನ ಟೈಮಿಗೆ ಭಾಳ ಮುಖ್ಯ. ನಮಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗಿನಿಂದ ರಾತ್ರಿವರೆಗೆ ಹೊಟ್ಟೆಪಾಡಿಗಾಗಿ ದುಡಿಯುವಂಥ ನಮಗೆಲ್ಲರಿಗೂ ಕೂಡ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದರೆ, ವಯಸ್ಸಾದವರಿಗೆ, ನಮ್ಮ ತಂದೆ ತಾಯಂದರಿಗೆ ಮಾಡಿದಾಗ ನೋಡ್ಕೊಳ್ಳಿಕ್ಕೆ ಜನ ಇಲ್ಲದೆ ಎಷ್ಟೋ ಜನರಿಗೆ ಸಮಸ್ಯೆಗಳಾಗಿದೆ. ಅಂಥ ಒಂದು ಸಮಸ್ಯೆಗೆ ಬಹಳ ವರ್ಷಗಳ ಹಿಂದೆಯೇ ಪರಿಹಾರ ಹುಡುಕಿದವರು ಅನಿಲ್ ದಾಸ್ ಅಣ್ಣವರು. ತಮ್ಮ ದಾಸ್ ಪ್ರಮೋಷನ್ಸ್ ನರ್ಸಿಂಗ್ ಹೋಮ್ ಕೇರ್ ಸಂಸ್ಥೆ ಮೂಲಕ ಸುಮಾರು 800ಕ್ಕೂ ಹೆಚ್ಚು ಜನ
ನಾನು ಅವರ ಆತ್ಮೀಯ ಮಿತ್ರನಾಗಿ ಗೊತ್ತಿದೆ ನನಗೆ ಗಂಗೂಬಾಯಿ ಹಾನಗಲ್, GS ಶಿವರುದ್ರಪ್ಪ ಅಂತಹ ಸಾಹಿತಿಗಳ ಅಂತಹ ಸಂಗೀತಗಾರರಿಂದ ಹಿಡ್ಕೊಂಡು, ಅಂದರೆ ಸೆಲೆಬ್ರಿಟಿಗಳ ಮನೆಯಿಂದ ಹಿಡ್ಕೊಂಡು ಯಾರಿಗೆ ಅಗತ್ಯ ಇದೆ ಅಲ್ಲಿಗೆ ನಗುಮುಖದ ಸೇವೆಯ ನರ್ಸಿಂಗ್ ಕೇರ್ನ ಸಿಬ್ಬಂದಿಗಳನ್ನು ಕಳಿಸಿ ಮನೆ ಮಂದಿಯ ಹಾಗೆ ನೋಡಿಕೊಳ್ಳುವಂಥ ಒಳ್ಳೆಯ ಮನಸ್ಸು. ಯಾಕಂದರೆ ಅದು ಅವರೊಂದು ಒಳ್ಳೆಯ ಉದ್ದೇಶದಿಂದ, ಇಲ್ಲಿ ಬರೀ ಕಮರ್ಷಿಯಲ್ ಉದ್ದೇಶ ಮಾತ್ರ ಇರುವುದಲ್ಲ, ಈ ಕಮರ್ಷಿಯಲ್ ಉದ್ದೇಶವನ್ನು ದಾಟಿ ಅಲ್ಲಿ ಒಂದು ಮಾನವೀಯತೆ ಇದೆ ಅನ್ನುವಂಥದ್ದು ಖಂಡಿತವಾಗಿಯೂ ನಾವು ಅದನ್ನು ಒಪ್ಕೊಳ್ಬೇಕಾಗಿದ್ದ ವಿಚಾರ. ಅಂತಹ ಒಂದು ಅದ್ಭುತವಾದ ಸಂಸ್ಥೆಯನ್ನು ಕಟ್ಟಿ ಮುನ್ನಡೆಸಿ ತನ್ನ ಪರಿಶ್ರಮದ ಮೂಲಕ, ಹಾರ್ಡ್ ವರ್ಕಿನ ಮೂಲಕ ಬೆಳೆಸ್ತಿರುವಂಥ ಅನಿಲ್ ದಾಸ್ ಅವರು ಈ 2026ರಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಹೊಸ ಕಚೇರಿಯನ್ನು ನವೀಕೃತ ಮಾಡೋದು ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ಮುಂದೆ ಕೊಂಡಾದಾಗಿ ಅಂತ ನನ್ನ ಅಭಿಪ್ರಾಯ ಅನಿಲ್ ಅವರೇ. ಹಾಗಾಗಿ ಅನಿಲ್ ಅವರ ದಾಸ್ ಪ್ರಮೋಷನ್ ಈ ಒಂದು ಸಂಸ್ಥೆಯ ಪ್ರಯತ್ನ ಮುಂದುವರಿಲಿ, ಯಶಸ್ವಿ ಆಗಲಿ, ಸಾವಿರಾರು ಜನರಿಗೆ ನಿಮ್ಮ ನರ್ಸಿಂಗ್ ಹೋಮ್ ಕೇರ್ನ ಸೇವೆ ಸಿಗುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಕಚೇರಿಯ ನವೀಕೃತ ದಿನದ ದಿವಸ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು. ಹಿರಿಯ ರಾಷ್ಟ್ರ ಜಾದೂಗಾರರಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಆತ್ಮೀಯರು ಅಂತ ಹೇಳೋದು ನಮಗೆ ತುಂಬ ಸಂತೋಷ ಆಗ್ತದೆ. ಈ ಸಂಸ್ಥೆ ಒಂದು ಬೆಳೆಸೋದ್ರಲ್ಲಿ, ಪ್ರೋತ್ಸಾಹಿಸೋದ್ರಲ್ಲಿ ಕುದ್ರೋಳಿ ಗಣೇಶ್ ಅವರು ಕೂಡ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಸಮೇತ. ಅವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಗೆಲ್ಲರಿಗೂ ಚಿರಪರಿಚಿತ ಆಗಿರುವಂಥ ಅನಿಲ್ ದಾಸ್ ಹಾಗೂ ಆಶಾಲತಾ ಅನಿಲ್ ದಾಸ್ ಬಹುಶಃ ಇವತ್ತು ಅವರ ಕುಟುಂಬಸ್ಥರ, ತಂದೆ ತಾಯಂದಿರ, ಗುರು ಹಿರಿಯರ ಹಾಗೂ ಗೌರವ ಸನ್ಮಿತ್ರರ ಆಶೀರ್ವಾದ ಮತ್ತು ಸಹಕಾರ ಪಡೆದುಕೊಂಡು ದಾಸ್ ಪ್ರಮೋಷನ್ಸ್ ಆ್ಯಂಡ್ ನರ್ಸಿಂಗ್ ಹೋಮ್ ಕೇರ್ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿಯಾಗಿ ಇದೀಗ ಸುಮಾರು ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ವಿವಿಧ ರಾಜ್ಯಗಳಲ್ಲಿ 850 ಇವತ್ತು ಉದ್ಯೋಗಗಳನ್ನು ಸೃಷ್ಟಿಸಿ ಇವತ್ತು ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಕೊಡ್ತಿದ್ದಾರೆ. ಬಹುಶಃ ಈ ಹಿಂದೆ ಇದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಾನು ಇವತ್ತು ಬಂದು ಭಾಗವಹಿಸಿ ಉದ್ಘಾಟನೆ ಕೂಡ ಇವತ್ತು ಮಾಡಿದ್ದೆ. ಬಹುಶಃ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಕೆಲಸ ನಿರ್ವಹಿಸಿಕೊಂಡು ತನ್ನ ಆ ಉದ್ಯಮ ಕ್ಷೇತ್ರದಲ್ಲಿ ಜನಸಾಮಾನ್ಯರ ವಿಶ್ವಾಸವನ್ನು ಪಡೆದುಕೊಂಡರೆ ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ದಾಸ್ ಎಂಬವರು ಇವತ್ತು ಸರ್ವ ಯುವಜನಾಂಗಕ್ಕೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ತನ್ನ ಉದ್ಯಮವನ್ನು ದೂರದರ್ಶಿತ್ವ ಅಂತ ಕಾಳಜಿಯಿಂದ ವಹಿಸಿಕೊಂಡು ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಬದ್ಧತೆ ಮತ್ತು ಪ್ರಾಮಾಣಿಕತೆ ಕೆಲಸ ನಿರ್ವಹಿಸಿ ಇವತ್ತು ಅಲ್ಲಿ ಉದ್ಯೋಗದಲ್ಲಿರುವಂಥ ಸುಮಾರು 850 ಉದ್ಯೋಗಿಗಳ ವಿಶ್ವಾಸವನ್ನು ಪಡೆದುಕೊಂಡು ಗ್ರಾಹಕರಿಗೆ ಉತ್ತಮವಾದ ಸೇವೆ ನೀಡಿ ಇವತ್ತು ಅತ್ಯಂತ ಒಂದು ಹೆಸರಾಂತ ಮತ್ತು ಅತ್ಯಂತ ಚಿರಪರಿಚಿತ ಸಂಸ್ಥೆಯಾಗಿ ಇವತ್ತು ದಾಸ್ ಆ್ಯಂಡ್ ನರ್ಸಿಂಗ್ ಹೋಮ್ ಕೇರ್ ಇವತ್ತು ಹೊರಹೊಮ್ಮಿದೆ. ಅದಕ್ಕಾಗಿ ಬಹುಶಃ ನಾನು ಇವತ್ತು ಅನಿಲ್ ದಾಸ್ ಮತ್ತು ಆಶಾಲತಾ ದಾಸ್ ಮತ್ತು ಎಲ್ಲ ಕುಟುಂಬಸ್ಥರನ್ನು, ಅವರ ತಂದೆ ತಾಯಿಯನ್ನು, ಗುರು ಹಿರಿಯರನ್ನು ನಾನು ಅಭಿನಂದಿಸಿಕೊಂಡು ಬಹುಶಃ ಯುವಕರಿಗೆಲ್ಲ ಮಾದರಿಯಾಗಿ ತಮ್ಮ ವ್ಯಕ್ತಿತ್ವ ರೂಪಿಸಿದ್ದೀರಿ. ಭವಿಷ್ಯದ ದಿನಗಳಲ್ಲಿ ಇನ್ನಷ್ಟು ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಆ ಸರ್ವ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿಕೊಂಡು ದೇವರ ಹೆಸರಲ್ಲಿ ಈ ಒಂದು ಕೇಚನ್ನು ಉದ್ಘಾಟಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಇಂಜಿನಿಯರಿಂಗ್